ಕಳೆದ ವರ್ಷ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ನೆರವಾಗಲೆಂದು ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆಯ ವತಿಯಿಂದ ಕಾರ್ಕಳ ತಾಲೂಕಿಗೆ ಬಿಡುಗಡೆಯಾಗಿದ್ದ 45 ಲಕ್ಷ ರೂಪಾಯಿಯ 5,000 ಕಿಟ್ಗಳಲ್ಲಿ ಒಂದನ್ನು ವಿತರಿಸದೆ ಶಾಸಕ ಸುನಿಲ್ ಕುಮಾರ್ ಮತ್ತು ಇಲಾಖೆಯ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಕಾರ್ಕಳ ಪುರಸಭಾ ಸದಸ್ಯ ಶುಭೋದ್ ರಾವ್ ಆರೋಪಿಸಿದ್ದಾರೆ. ಅವರು ಕಾರ್ಕಳದ ಹೋಟೆಲ್ನಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ ವರ್ಷ ಇದೇ ರೀತಿಯಲ್ಲಿ ಕಿಟ್ ವಿತರಿಸಬೇಕು ಎಂಬ ತಮ್ಮದೇ ಸರ್ಕಾರದ ಆದೇಶವಿದ್ರೂ ಯಾಕೆ ವಿತರಿಸಲಿಲ್ಲ? ಯಾವುದೇ ಕಿಟ್ ವಿತರಿಸದೆಯೇ ಸರ್ಕಾರಕ್ಕೆ ಬೋಗಸ್ ಫಲಾನುಭವಿಗಳ ಪಟ್ಟಿಯನ್ನು ಸಲ್ಲಿಸಿರುವುದು ತಾವು ಭ್ರಷ್ಟಾಚಾರ ನಡೆಸಿದ್ದೀರಿ ಎನ್ನುವ ಆರೋಪಕ್ಕೆ ಪುರಾವೆ ಇಲ್ಲವೇ ಎನ್ನುವ ಪ್ರಶ್ನೆಗೆ ಉತ್ತರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಅವರು ಒತ್ತಾಯಿಸಿದರು. ಕಳೆದ ವರ್ಷ ಶಾಸಕ ವಿ ಸುನಿಲ್ ಕುಮಾರ್ ವಿತರಿಸಿದ್ದಾರೆ ಎನ್ನಲಾದ 5,000 ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಈ ರೀತಿಯ ರಟ್ಟಿನ ಬಾಕ್ಸ್ನಲ್ಲಿರುವ 13 ಆಹಾರ ಪದಾರ್ಥಗಳ ಕಿಟ್ ನಾನು ಪಡೆದಿದ್ದೇನೆ ಎಂದು ಸತ್ಯ ನುಡಿದರೆ ಅವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ನೀಡಲಾಗುವುದು. ಅಥವಾ ಅಂದಿನ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯತ್ ಅಧಿಕಾರಿಗಳು ಯಾರ್ಯಾದರೂ ಕಳೆದ ವರ್ಷ ಇದೇ ರೀತಿಯ ಕಿಟ್ ಅನ್ನು ವಿತರಿಸಿದ್ದೇವೆ ಎಂದು ಸತ್ಯ ನುಡಿದರೆ ಅವರಿಗೂ 25,000 ರೂಪಾಯಿ ಬಹುಮಾನವನ್ನು ನೀಡಲಾಗುವುದು. ಇಲ್ಲವಾದರೆ ಶಾಸಕರು ಮತ್ತು ಇಲಾಖೆಯ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದು ಸತ್ಯ ಎಂದು ತಿರುಗೇಟು ನೀಡಿದ್ದಾರೆ. ಕಳೆದ ವರ್ಷ ತಾವು 5,000 ಜನರಿಗೆ ಕಿಟ್ ಅನ್ನು ವಿತರಿಸಿದ್ದೀರಿ ಅಂತ ಸರ್ಕಾರಕ್ಕೆ ಫಲಾನುಭವಿಗಳ ಪಟ್ಟಿಯನ್ನು ಸಲ್ಲಿಸಿದ್ದೀರಿ. ತಮ್ಮ ಹೆಸರಿನಲ್ಲಿಯೇ ಈ ಫಲಾನುಭವಿಗಳ ಪಟ್ಟಿ ಇದೆ. ಕಾರ್ಕಳ ಶಾಸಕರು ಸಲ್ಲಿಸಿರುವ ಫಲಾನುಭವಿಗಳ ಪಟ್ಟಿ 5,000 ಫಲಾನುಭವಿಗಳ ಪಟ್ಟಿ. ಈ ಪಟ್ಟಿಯಲ್ಲಿ ಇರುವ ವ್ಯಕ್ತಿ 5,000 ಫಲಾನುಭವಿಗಳ ಪಟ್ಟಿಯಲ್ಲಿರುವ ಒಬ್ಬನೇ ಒಬ್ಬ ವ್ಯಕ್ತಿ ನನಗೆ ಈ ತರದ ರಟ್ಟಿನ ಬಾಕ್ಸಿನ ಆಹಾರ ಕಿಟ್ ಸಿಕ್ಕಿದೆ ಎಂದು ಅವರು ಹೇಳಿದ್ದಲ್ಲಿ ಅವನಿಗೆ 25,000 ರೂಪಾಯಿಗಳ ಬಹುಮಾನವಿದೆ. ಅಥವಾ ಕಾರ್ಕಳ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಥವಾ PDOಗಳು ಅಥವಾ ಪಂಚಾಯತ್ ಅಧಿಕಾರಿಗಳು ನಮ್ಮ ಪಂಚಾಯತಿನಲ್ಲಿ ಈ ಬಾರಿ ವಿತರಿಸಿದಂತೆಯೇ ಕಳೆದ ಬಾರಿಯೂ ಕೂಡ ಇದೇ ತರದ ಆಹಾರ ಕಿಟ್ಗಳನ್ನು ನಾವು ವಿತರಿಸಿದ್ದೇವೆ ಎಂದು ಯಾರಾದಲ್ಲಿ ಸತ್ಯವನ್ನು ಒಪ್ಪಿದಲ್ಲಿ ಅವರಿಗೂ ಕೂಡ 25,000 ರೂಪಾಯಿಯ ಬಹುಮಾನವಿದೆ. ಇದು ಕಾರ್ಕಳ ಶಾಸಕರಿಗೆ ಸವಾಲು. ಯಾರಾದರೂ ಕೂಡ ಇಂಥ ಒಂದು ರಟ್ಟಿನ ಬಾಕ್ಸ್ ಆಹಾರ ಪದಾರ್ಥ 13 ಆಹಾರ ಪದಾರ್ಥಗಳು ನಮಗೆ ಸಿಕ್ಕಿದೆ ಅಂತಾದಲ್ಲಿ ಅವರಿಗೆ 25,000 ರೂಪಾಯಿಯ ಬಹುಮಾನವನ್ನು ಈ ಸಂದರ್ಭದಲ್ಲಿ ಘೋಷಿಸ್ತೇನೆ. ಅವರು ಈ ಸವಾಲನ್ನು ಸ್ವೀಕರಿಸಬಹುದು. ಅಥವಾ ಬಿಜೆಪಿಯ ಯಾವುದೇ ಒಬ್ಬ ವ್ಯಕ್ತಿ ಪದಾಧಿಕಾರಿ ಈ ಸವಾಲನ್ನು ಸ್ವೀಕರಿಸಬಹುದು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಳಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಅಜಿತ್ ಹೆಗಡೆ, ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಶೆಟ್ಟಿ, ಕಾರ್ಕಳದ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಯೋಗೀಶ್ ನಾಯ್ನ್ ಇನ್ನ, ಕಾರ್ಕಳ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಬೇಲಾಡಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.